ನಾವೆಲ್ಲರೂ ಕೂಡ ಅತ್ಯಂತ ಬೇಸರ ಮತ್ತು ಆ ನೋವಿನ ಸಂದರ್ಭದಲ್ಲಿದ್ದೇವೆ. ಬಹುಶಃ ಮಿತ್ತಕೋಡಿ ಶರತ್ ಕಾಜವರವರು ನಮ್ಮ ಜೊತೆ ಇಲ್ಲ ಅಂತ ಹೇಳಿ ಎನಿಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಅತ್ಯಂತ ಪ್ರೀತಿಯ ಮತ್ತು ಒಂದು ತೆರೆದ ಹೃದಯ ಮತ್ತು ಮನಸ್ಸಿನಿಂದ ನೇರವಾಗಿ ಮಾತಾಡುವ ಒಂದು ವ್ಯಕ್ತಿತ್ವ ಆಗಿತ್ತು. ಬಹುಶಃ ಹಿರಿಯರಾಗಿಂತ ಮಿತ್ತಕೋಡಿ ಪ್ರಶಾಂತ್ ಕಾಜವರಿರಲಿ ಮತ್ತು ಹಿರಿಯಂಥ ವೆಂಕಪ್ಪ ಕಾಜವರಿರಲಿ, ಅವರ ಮನೆಗೆ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನಾನು ಬಹುಶಃ ನನ್ನ ಚುನಾವಣೆ ಆಗಿ ಸಭಾಧ್ಯಕ್ಷ ವಹಿಸಿಕೊಂಡು ಪ್ರಥಮ ಬಾರಿಗೆ ನೇರವಾಗಿ ಮನೆಗೆ ಹೋದಂಥ ಸಂದರ್ಭದಲ್ಲಿ ಈಗಲೂ ಕೂಡ ನನಗೆ ಕಣ್ಣೆದುರಿಗೆ ಬರ್ತದೆ. ನಮ್ಮೆಲ್ಲರೂ ನಿಲ್ಲಿಸಿ ಫೋಟೋ ತೆಗೆಸಲಿಕ್ಕೆ ಶರತ್ ಕಾಜವರು ಸುಧಾರಿಸ್ತಿದ್ರು. ಆಗ ನಾವು ಕರಿತೇವೆ, ನೀನು ದೂರ ನಿಲ್ಬೇಡಿ, ನೀನು ಕೂಡ ಬಾ ಅಂತೇಳಿ ಅವರನ್ನು ಕೂಡ ಲೈನಲ್ಲಿ ನಿಲ್ಲಿಸಿ ಫೋಟೋ ತೆಗೆಯುವಂಥದ್ದು ಮಾತ್ರ ಅಲ್ಲ, ಯಾವುದೇ ಒಂದು ವಿಚಾರದ ಕೂಡ ಮುಂದೆ ನಿಂತು ನೇರವಾದ ಮತ್ತು ಒಬ್ಬರಿಗೆ ಉಪಕಾರ ಮಾಡುವಂಥ ಒಂದು ವ್ಯಕ್ತಿತ್ವ ಹಲವಾರು ಕಡೆಗಳಲ್ಲಿ. ಬಹುಶಃ ಕೆಲವೊಂದು ಪೇಷಂಟ್ಗಳನ್ನು ಅಡ್ಮಿಟ್ ಮಾಡಿದರೆ ಅವರು ಅತ್ಯಂತ ಕಡು ಬಡವರಾಗಿದ್ದರೂ ಕೂಡ ಸ್ವಂತ ಕುಟುಂಬದವರು ಆ ಒಂದು ಅಡ್ಮಿಟ್ ಆದಂಥ ರೀತಿಯಲ್ಲಿ ಅದರ ಬಗ್ಗೆ ಕಾಳಜಿ ವಹಿಸಿಕೊಂಡು ಅದರ ಹಿಂದೆ ಬಿದ್ದು ಆಸ್ಪತ್ರೆಯಲ್ಲಿ ಮಾತಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಆ ಒಂದು ಭಾವನೆ, ಅಥವಾ ನಮ್ಮ ಕಂಬಳಾಗುವ ಸಂದರ್ಭದಲ್ಲಿ ಅವ್ರು ಬಹುಶಃ ಯಾವುದೇ ಒಂದು ಹೆಸರಿರ್ತೀರಿ ಅಥವಾ ಒಂದು ಫೋಟೋಕ್ಕೆ ನಿಲ್ಲದೆ ಇಡೀ ಒಬ್ಬ ಸಾಮಾನ್ಯ ಜನರಾಗಿ ನಿಂತುಕೊಂಡು ಅವ್ರು ಕೆಲಸ ಮಾಡಿದ್ದು ಕೂಡ ಅವರ ವ್ಯಕ್ತಿತ್ವ ಇವತ್ತು ನಮಗೆಲ್ಲೂ ಕೂಡ ಬಿಂಬಿಸ್ತದೆ. ಅಂಥ ಒಬ್ಬ ಸೋದರ ಇವತ್ತು ನಮ್ಮ ಜೊತೆ ಇಲ್ಲದಿರೋದು ನಮಗೆ ಅತ್ಯಂತ ದೊಡ್ಡ ಇವತ್ತು ನಷ್ಟ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವರ ಅಕಾಲಿಕವಾದ ಆ ಒಂದು ಮರಣ ನಮ್ಗೆ ಅತ್ಯಂತ ಒಂದು ಅತ್ಯುತ್ತಮವಾದ ವ್ಯಕ್ತಿತ್ವದ ಅಕಾಲಿಕವಾದ ಮರಣ ನಮಗೆಲ್ಲರೂ ಕೂಡ ಅತ್ಯಂತ ಒಂದು ದೊಡ್ಡ ಮಟ್ಟದ ನಷ್ಟ ಮತ್ತು ದುಃಖ ತಡೆಯುವಂಥ ಕೂಡ ಒಂದು ಬೆಸಾಕ ಆಗಿಂದಾಗಿ ನೆನಪಾಗುವ ಒಂದು ವಿಚಾರ ಇತ್ತು, ಆಗುವಂಥ ಅವಕಾಶ ಇವತ್ತು ಆಗ್ತದೆ. ಪ್ರತಿಯೊಂದು ಮರಣವೂ ಕೂಡ ನಮಗೆಲ್ಲರಿಗೂ ಕೂಡ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ಮರಣ ಮತ್ತು ಪ್ರತಿಯೊಂದು ಮೃತ್ಯು ಕೂಡ ನಿಮಗೆಲ್ಲರಿಗೂ ಕೂಡ ಒಂದು ಸಂದೇಶ. ನಮಗೆ ದೇವರು ಎಷ್ಟು ವರ್ಷ ಆಯುಷ್ಯ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಇವತ್ತು ನಾವು ಜೀವಂತವಾಗಿದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ನಡವಳಿಕೆ ಇದೆ ಮತ್ತು ಯಾವ ನೀವು ಜನರ ಗೊತ್ತೇ ನಾವು ಬದುಕುತ್ತೇವೆ ಮತ್ತು ಅತ್ಯಂತ ಜನಸಾಮಾನ್ಯವಾಗಿ ಇವತ್ತು ಪ್ರೀತಿಸ್ತೇವೆ, ಅದು ಮಾತ್ರ ನಮಗೆ ಪ್ರತಿಫಲ ಆಗಿ ಮತ್ತೆ ಇವತ್ತು ಬರುವಂಥದ್ದು. ನಾನು ಅಧಿಕಾರ ಇದ್ದಾಗ ನನ್ನ ಮನೆಗೆ ಅಥವಾ ಶ್ರೀಮಂತನಿದ್ದಾಗ ನನ್ನ ಮನೆಗೆ ಎಷ್ಟು ಜನ ಬರ್ತಾರೆ ಅಂತ ಮುಖ್ಯ ಅಲ್ಲ, ನಮ್ಮ ಅಂತ್ಯ ಸಂಸ್ಕಾರಕ್ಕೆ ಎಷ್ಟು ಜನ ಬರ್ತಾರೆ ಅದು ಬಹುಶಃ ನಮ್ಮ ಜೀವನದ ಒಂದು ಸಾರ್ಥಕತೆಯ ಒಂದು ಬಿಂಬಿಸ್ತದೆ. ಅವತ್ತಿನ ಆ ಒಂದು ಅತಿಷ್ಠಿತ ಸಭೆಯಲ್ಲಿ ಕೂಡ ಅಪಾರವಾದ ಜನಸಂಖ್ಯೆ ಮಾತ್ರವಲ್ಲ, ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರು ಮಾತ್ರವಲ್ಲ, ಅತ್ಯಂತ ಕಡು ಬಡವಣೆಯಿಂದ ಹಿಡಿದು ಅತ್ಯಂತ ಶ್ರೀಮಂತಗೂ ಬಂದು ಆ ಕಣ್ಣೀರು ಸುರಿಸಿದರೆ ಆ ಶರತ್ ಕಾಜವರವರ ವ್ಯಕ್ತಿತ್ವ ಯಾವ ರೀತಿಯಿಂದ ಭಾಳ ಸ್ಪಷ್ಟವಾಗಿ ಗೊತ್ತಾಗುವ ವಿಚಾರ ಇವತ್ತು ಆಗುವಂಥದ್ದು. ಆದ ಕಾರಣ ಇವತ್ತು ನಾವು ಎಷ್ಟೇ ಸಂತಾಪ ಅಥವಾ ವಿಚಾರ ಹೇಳಿದ್ರು ಕೂಡ ಕುಟುಂಬಕ್ಕೆ ಆಗುವಂಥ ನೋವನ್ನು ಯಾರಿಂದಲೂ ಕೂಡ ತಡೆಯಲಿಕ್ಕೆ ಇವತ್ತು ಸಾಧ್ಯವಿಲ್ಲ. ಆ ನೋವು ಇವತ್ತು ಬೇರೆ ಇರ್ತದೆ. ಅದಕ್ಕೆ ನಾವೆಲ್ಲ ಕೂಡ ಪ್ರಾರ್ಥಿಸೋದು ಇಷ್ಟೇ, ಬಹುಶಃ ಅತ್ಯಂತ ಹಿರಿಯ ಗೌರವಾದಂಥ ವೆಂಕಪ್ಪ ಕಾಜವರಿಗೆ, ನಮ್ಮ ತಾಯಿಗೆ ಸಮಾಜವಂಥ ಉಮ್ಮಕ್ಕ ಅವರಿಗೆ, ಅದೇ ರೀತಿ ನಮ್ಮ ಪ್ರಶಾಂತ್ ಕಾಜವರಿಗೆ ಮತ್ತು ನಮ್ಮ ಶರತ್ ಕಾಜವರ ಮನೆಯ ಮಡದಿ ಮತ್ತು ಮಕ್ಕಳಿಗೆ, ಎಲ್ಲ ಕುಟುಂಬಸ್ಥರಿಗೆ ಬಹುಶಃ ಅವರ ನೋವನ್ನು ತಡೆಯುವಂಥ ಶಕ್ತಿ ಆ ಪರಮಾತ್ಮನ ಇವತ್ತು ಕೊಡಲಿ. ಬಹುಶಃ ಅವರೆಲ್ಲರೂ ಕೂಡ ಸ್ವರ್ಗ ಸಾಗಿದ್ದುಕೊಂಡು ನಾವೆಲ್ಲರೂ ಕೂಡ ಆ ಪ್ರೀತಿ ವಿಶ್ವಾಸ ಸೋದರತೆ ಜೀವನಕ್ಕೆ ಬಹುಶಃ ಮೈಗೂಡಿಸಿಕೊಂಡು ಹೋಗುವಂಥ ಕೆಲಸ ಇವತ್ತು ಆಗಲಿ ಅಂತ ಬಹುಶಃ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ನಾನು ಪ್ರಾರಂಭಿಸ್ತೇನೆ. ಅಂಚನೆ ನರಿಂಗಾನ ಕಂಬಳ ಆ ಕರೆಕ್ ಪುದರ್ ಲವಕುಶ ಅಂದು ಲವಕುಶ ಬಂಡ ಅಮರ್ ಜೋಕುಲು ರಾಮದೇವರ್ನ ಅಮರ್ ಜೋಕುಲು ಐಟ್ ನಿಜವಾದ ಖುಷೆ ಮಲ್ಲಾಯ್ ಲವೇ ಎಲ್ಯಾಯ್ ಆಂಡಲ ರೂಢಿಡ್ ನಮ್ಮ ಲವಕುಶೇರಿಂದ ಬಂದ್ಬಿನಿ. ಪಜೀರ್ ಕಂಬಳದ ಲವಕುಶೇರು ಶರತ್ ಬೊಕ್ಕ ಪ್ರಶಾಂತ್ ಕಾಜವೇರ್ ವೆಂಕಪ್ಪ ಕಾಜವೇರಿಗೆ ಇಂಚಿನನೇ ಒಂಜಿ ಆಘಾತ ಕೆಲವು ವರ್ಷ ದುಂಬಾದಿತ್ತೇನೆ. ಇಂಚಿನನೇ ಒಂಜಿ ಬೇನೆ ಆರ ಜೀವಮಾನದ ಮಲ್ಲ ಬೇನೆಯನ್ನು ತಿಂತಿನ ದಿನ ಎಕ್ಕೂರು ಹರಿದಾಸ್ ಚೌಟೇರು ಅಗತ್ತು ಪೋಯಿನಂಚಿನ ಸಂದರ್ಭ. ಕಂಬಳ ಬೊಕ್ಕ ಶರತ್
ಅರ್ನ ಒಂಜಿ ಸಂಬಂಧದ ನೆನಪುನು ನಂಗೆ ಕಂಬಳ ಕ್ಷೇತ್ರದ ಭೀಷ್ಮೆ ಗುಣಪಾಲ ಕಡಂಬೇರು ಒಂಜಿ 5 ನಿಮಿಷ ಮಲ್ಪೇರು. ಭಕ್ತಿಪೂರ್ವಕವಾದ ಸ್ಮರಿಸ ಒಂದು ಇನಿ ಶರಣರ ಬದುಕನ್ನು ಮರಣದಲ್ಲಿ ಕಾಣು ವಚನಕಾರರ ಪಂತರಂಚಿನ ಮಲ್ಲ ಶಬ್ದ. ಶರತ್ ಕಾಜವೇರು ಅರ್ನ ಬದುಕಿನ ರೀತಿ ಏತು ವರ್ಷ ಬದುಕಿದಿರನ್ನು ಪನ್ನ ಹಿಡ್ದಲ್ಲ ಎಂಚ ಬದುಕಿದಿರನ್ನು ಪನ್ಪುನ ಐಕ ಸಾಕ್ಷಿ ಇನಿ ಸೇರ್ದಿನ ಈ ಸಭೆ ಅಕಲ್ನ ಮೋರಡಿ ಪುನಂಚಿನ ಒಂಜಿ ದುಗ್ಧ ಮನೋಭಾವ ಬಂದಲೆ ಯಾನು ಹೆಚ್ಚಿ ಪಾತಿರ ಪೋಪ್ಚಿ ಎಂಕ್ ವೆಂಕಪ್ಪ ಕಾಜವೇರ್ನ ಕಂಬಳ ಸುರಾದ 25 ವರ್ಷಲ ಆ ಕಂಬಳದ ಭಾಗವಹಿಸೋನಂಚಿನ ಒಂದು ಅವಕಾಶ ಭಗವಂತೆ ಕೊರ್ದಿತ್ತೆ ಐ ತೊಟ್ಟುಡೆ ಎಂಕ್ ವೆಂಕಪ್ಪ ಕಾಜವೇರು ದಾಯಿ ಬಾರಿ ಮುಟ್ಟ ಅಂದು ಪಂಡ ಇನಿ ರಡ್ಡಿ ಜಿಲ್ಲೆಡ್ ಮಸ್ತ್ ಜನ ಕಂಬಳ ಮಲ್ಪವನಾಗಲೇರು ಅಂಡ ಜಿಲ್ಲದ ಒವ್ವೇ ಒಂಜಿ ಕಂಬಳಗ ಒಂಜಿ ವ್ಯವಸ್ಥಾಪಕವಾದ ಒಂಜಿ ಕಂಬಳ ಬುಡಂದೆ ಪ್ರತಿ ಕಂಬಳಡ್ಲ ಭಾಗವಹಿಸೋದನ್ನ ಒಂಜಿ ವ್ಯಕ್ತಿತ್ವಂಡ ಒಂಜಿ ವ್ಯವಸ್ಥಾಪಕ ಆದ ವೆಂಕಪ್ಪ ಕಾಜವೇರು ಆರೇನಿ ಏಪಲ ಯಾನು ಪ್ರತಿ ಕಂಬಳಡ್ಲ ಒಂದು ನೆನಪು ಮಲ್ಪೆ ಆ ಸಂದರ್ಭದ್ದು ಒಂಜಿ 25 ವರ್ಷ ಒಂಜಿ ಕಂಬಳ ಮಲ್ಪುನ ಪಂಡ ಇಲ್ಲೇ ವಿಷಯ ಆಯ್ತು. 1-2 ವರ್ಷ ಮಲ್ಪುನ ಒಂಜಿ 25 ವರ್ಷ ಎರು ಕಟ್ಟನಲ್ಲ ಎಲ್ಲೇ ವಿಷಯ ಆಯ್ತು. 1-2 ವರ್ಷ ಕಟ್ಟೋಲಿಯಾರು ಅಂಚ ಅದು ಯಾನು ಆಕಲ್ನ ಒಂಜಿ ಮೂಜರೆ ದಶಕುಡದ ಬೊಕ್ಕ ಕಾಜವೇರ್ನಗಲ್ನ ಕುಟುಂಬದ ಒಂದು ಸದಸ್ಯರ ರೀತಿಯಲ್ಲಿ ಏನಿರ್ತದೆ ಮುರಣಿದ ನರಿಂಗಾಣದ ಕಂಬಳಡ್ಲ ಗೌರವಾನ್ವಿತ ಯುಟಿಕ ಅದರನ್ನ ಅಧ್ಯಕ್ಷತೆ ಅವ್ರು ನಡತುಂಡಲ್ಲ ಯಾನು ಮುಹೂರ್ತಗೂ ಪತ್ತಿನ ಉದ್ಘಾಟನೆ ಪತ್ತಿನ ಕಂಬಳ ಶುರುವಾದ ಕಂಬಳ ಮುಕ್ತಾಯದ ಬಹುಮಾನ ವಿತರಣೆ ಮುಟ್ಟಲ್ಲ ಉತ್ತುದೂಪು ಅವರ ಕಾರಣ ಕಂಬಳದ ಮಿತದ ಪ್ರೀತಿ ದೊಟ್ಟುಡೆ ವೆಂಕಪ್ಪ ಕಾಜವೇರು ಬೊಕ್ಕಾರನ ಕುಟುಂಬದಾಗ ಅಗಲ್ನ ಕೊಡುಗೆ ರಾಜಕೀಯ ಕ್ಷೇತ್ರ ಇಪ್ಪು ಸಾಮಾಜಿಕ ಕ್ಷೇತ್ರ ಇಪ್ಪು ಅಣ್ಣ ಏನು ಕಂಬಳದ ಒಂಜಿ ವ್ಯಕ್ತಿ ಅದು ದಾಂಡ ಎಂಕೊಂಜಿ 52 ವರ್ಷದ ಬೊಕ್ಕ ಈ ಕ್ಷೇತ್ರಡು ಯಾನು ಉಳ್ಳೆ ಯಾನು ಹುದ್ದೆಡಿತ್ತಂಡಲ್ಲ ಈ ಕ್ಷೇತ್ರ ಮದತ್ತಿಶ್ ಅಂಚಾದ ಪ್ರಶಾಂತ್ ಕಾಜವೇರಿ ಫೋನ್ ಮಲ್ತಿ ಕೂಡ್ಲೆ ಆರ್ಜಕ ಯಾನು ಬತ್ತು ಸುಧಾರ್ಪಡೋದು ಬತ್ತನು ಬೊಕ್ಕ ಯಾನರಿನ್ ಶರತ್ ಕಾಜವೇರಿನ ಮೀಶ ಕಾಜವೇರಿಂದೇ ಪನ್ಪೇದನು ದಯಪಂಡ ಎಂಕ್ ಯಾರನ್ನ ಆಕರ್ಷಣೆ ಯಾರನ್ನ ಮೀಶ ಹಿಡಿತನ ಬೊಕ್ಕ ಅತ್ಯಂತ ಹತ್ತಿರೋಡು ಆನಿದ ದಿನಕ್ಕುಲೆಡ್ಲ ಎಂಕ್ ಮಸ್ ಅಗಲ್ನ ಒಡನಾಟ ಇತ್ತಂದ್ರೆ ಆತ್ಮೀಯತೆ ಇತ್ತಂದ್ರೆ ಬಂಧುತ್ವ ಇತ್ತಂದ್ರೆ ಇಂಚಪ್ಪದ ದಿನಕ್ಕುಲೆಂಡ ರಿಂಗಾಣದ ಕಂಬಳಡ್ ಆ ಬರೀಟ್ ಗೇಟ್ದ ಬಗ್ಗೆ ಭಾರೀ ಪೊರ್ಲದ ಒಂಜಿ ಜವಾಬ್ದಾರಿ ವಹಿಸೊಂದು ಕಡೆಯತ ಕಂಬಳಾಂಡಲ ಶುರೂತ ಕಂಬಳಾಂಡಲ ಈ ರೀತಿದ ಕಂಬಳ ಆತಿಜೀನ್ ಪನ್ನೋ ರೀತಿಡು ಜನ ಮೆಚ್ಚುನ ರೀತಿಡು ಎರ್ಲೆನಗಳು ಮೆಚ್ಚುನ ರೀತಿಡು ಮಾತೆರ್ಲ ಮಾಧ್ಯಮದಗಳು ಮೆಚ್ಚುನ ರೀತಿಡು ನಡಪುಡಂಡ ಶರತ್ ಕಾಜವೇರ್ನ ಕೊಡುಗೆಲ ಐಟ್ ಮಲ್ಲ ಉಂಡು ಪಣದು ఒక ಮಾತ ಮಾರ್ಗದರ್ಶನ ಕೊರ್ತನಾಗಲು ಮಸ್ತ್ ಜನ ಇತ್ತಿರದ ಏನ ಐಟಿ ಇತ್ತನಾಗಲು ಪೂರ ಜನ ಎಲ್ಲ ಕಂಬಳದ ಕ್ಷೇತ್ರದ ಭೀಷ್ಮನಗಳೇ ಇನಿ ಮರಣ ಗೌರವಾನ್ವಿತ ಯುಟಿಕ ದರ್ಪಣಲೆಕನಿ ಎಂಚ ಬರ್ಪುಡು ಒಂದು ಏರಿಯಾಗಳ ಗೊತ್ತಿಚ್ಚಿ ಎಲ್ಲಿ ಒಂಜೇ ಮಿನಿಟ್ ಪನ್ಪ ಮುರಾಣಿದ ಒರಿಸ್ಸಾದ ದುರಂತ ರೈಲ್ ದುರಂತ ಎಂಕಲ್ನ 110 ಜನ ಜೈನ ಬಾಂಧವ್ಯರ್ನಗಲಿ ಕರ್ನಾಟಕ ಕೊಡ್ದು ಪೋದಿತ್ತೇರು ರಡ್ಡು ಬೋಗಿ ಪಿರ ಹೊಡೆದಿತ್ತಂಡ ಅಕ್ಲಿಗೆ ಏರೆಗಳ ದಾಲ ಒಂದೇ ಬತ್ತೇರೆ ಬರ್ನಾಗ ರೈಲ್ಡ್ ஒரு ತಿರ್ತು ಜೆಪ್ಪನ ಬದಲಿಗೆ ಮಿತ್ತಸ್ ಒಂದು ಎಡು ಜತ್ತೇರಿ ಐಟ್ ನಿದ್ರೆಡು ತಿರ್ತು ಬೂರ್ದು ಅಡಗಿತೀರಿ ಅವಳು ಬತ್ತದೇರು ಅಂಚಿನ ದುರಂತೋಡು ಎಷ್ಟೋ 1000 ಜನಕ್ಕೆ ಪೆಟ್ಟಾದು 100 ಜನ ಸೈತನದಾಗಲ್ಲ ಐಕವಿ ಜಾತಸ್ಯ ಮರಣಂ ಧ್ರುವಂ ಪುಟ್ಟಿನಗಲು ಒಂದಿನ ಸೈಯೋಡೆ ಮಹಾಭಾರತೋಡು ಕರ್ಣನ ಬದುಕನ್ನು ಪನ್ನಗ ಪನ್ಪೇರು ವಿಧಿವಶದಿಂದ ಪುಟ್ಟಿದಂದಿ ವಂಗಿದು ಬೇವೆ ವಂಗಿದು ಒಳ್ಪೆ ವಂಗಿದು ಪರಾಕ್ರಮಂ ವಂಗಿದು ಸಾಹಸಂ ವಂಗಿದು ಸಾವ ಪಾಂಗಿ ವಂಗಿದು ವಿಧಿ ಕಟ್ಟಿಡೆಯೋಳು ಕುಡಿಸಲ್ ಸಮರ್ಥರಾರ್ ದೇವರಿ ಇಂಚಿನ ಸಂದರ್ಭ ಒಂದೇ ರೀತಿ ಮರಣ ಬರಡು ಒಂದು ನಿರ್ಣಯ ಮಲ್ತೊಂದಿತ್ತಂಡ ಆ ವಿಧಿ ನೀರೆಗಳ ತಪ್ಪವರ ಸಾಧ್ಯ ಆಪ್ಚಿ
ఆయన ಹಿಡ್ದ ಹತ್ರ ಹೆಚ್ಚು ಪಾತ್ರೆಂದ ಇನಿ ಮಾತನಿಗಲಿ ಬತ್ತದು ಪ್ರಾರ್ಥನೆ ಮಲ್ತಂಡ ಉರಿ ಪ್ರಾರ್ಥನೆ ಮಲ್ಪನ ಹಿಡಿದು ಮಾತೆರ್ನ ಪ್ರಾರ್ಥನೆ ದೇವರಿಗೆ ಬೇಗ ಮಟ್ಟುಣಿಗೆ ಅಗಲ್ನ್ಯ ಆತ್ಮಗೂ ಚಿರಶಾಂತಿ ಭಗವಂತೆ ಕೊರಡೆ ಅರಿನ ಅಗಲ್ವಿಕೆ ಹಿಡ್ದು ಉಂಡಾಯಿನಂಚಿನ ದುಃಖ ತಪ್ತ ಈ ಒಂದು ವಾತಾವರಣೋಡು ಅರನ ಪೂಜ್ಯ ಅಮೇರಿ ಅಂಚನೆ ಬಂಧು ಕುಟುಂಬದಗಳಿಗೆ ಅರನ ಬುಡದಿ ಜೋಕುಲಿಗೆ ಸಹೋದರ ಸಹೋದರಿಯರಿಗೆ ಅವೇನು ಸೈಸ ಒಂದಂಚಿನ ಶಕ್ತಿನ ಈ ಕ್ಷೇತ್ರದ ಅಂಚನೆ ನಿಗಲು ಮಾತ ನಂಬುದು ನಂಚಿನ ದೈವದೇವರಿಗೆ ಅರನ ಆತ್ಮಗೂ ಚಿರಶಾಂತಿ ಕೊರಡನ್ನು ಪಣದು ಪ್ರಾರ್ಥನೆ ಮಲ್ತೊಂದು ಎನ್ನ ತಡಪಾತ್ರ ಬಂದಲೆ ಶರತ್ ಕಾಜವೇರು ಧಾರ್ಮಿಕ ಕ್ಷೇತ್ರಡೆ ಒಂಜಿ ಸ್ವಯಂ ಸೇವಕೆಯಾದ ನಾಯಕೆಯಾದ ಅರ್ನ ಕಾರ್ಯಕ್ಷಮತೆ ಎಂಚಿನ ಅಂದ ಪರಿಸರದಗಳಿಗೆ ಮಾತಿರಲು ಗೊತ್ತುಂಡು ಇಂಚಿಪೊಗಾಯಿನ ಪೆದಮಲೆದ ಬ್ರಹ್ಮಕಲಶೋಪು ಅಂಚನೆ ಪಜೀರ್ ಅಜಕಳ ಗುತ್ತುದ ಧರ್ಮನೇಮ ಉಪ್ಪು ಕುರ್ನಾಡು ಸೋಮನಾಥೇಶ್ವರದ ಕ್ಷೇತ್ರದ ಜೀರ್ಣೋದ್ಧಾರ ಬ್ರಹ್ಮಕಲಶದ ಕಾರ್ಯಕ್ರಮಲು ಉಪ್ಪು ಪರಿಸರದ ಒವ್ವೇ ಧಾರ್ಮಿಕ ಕಾರ್ಯಕ್ರಮ ಇತ್ತಂಡ ಇಟ್ಟು ಮುಂಚು ನಿಡಿತ್ತಿನಾರು ಶರತ್ ಕಾಜವೇರು ಸೇವಾ ಚಟುವಟಿಕೆಲೇಡು ಯಾಕಡೆ ಯುಟಿ ಕಾದರ್ ಪನ್ಲೆಕ್ಕನೆ ಏರೆ ಕಷ್ಟಡುಲ್ಲೇರ ಅವಳು ಸುರುಕು ಶರತ್ ಕಾಜವೇರು ಉಲ್ಲೇರು ಆ ಸೇವಾ ಮನೋಭೂಮಿಕೆ ಬಾಲ್ಯರ್ದೇ ಅರೆಗೆ ಇತ್ತಿನವು ಜೀವನದ ಅಂತ್ಯಕಾಲ ಮುಟ್ಟಲ ಆ ಸೇವಾ ಮನೋಭೂಮಿಕೆನ ಉರ್ತೊಂದು ದುಂಪೋತಿನಾರು ಕೃಷಿ ಪ್ರಗತಿಪರ ಕೃಷಿಕೆ ಪನ್ಪಿನ ಪುಗಾರ್ತೆ ಪಡೆಯಿನ ವೆಂಕಪ್ಪ ಕಾಜವೇರ್ನ ಮಾರ್ಗದರ್ಶನಡ್ ಕೃಷಿನ ಪ್ರೀತಿ ಮಲ್ತೊಂದು ಆರಾಧನೆ ಮಲ್ತೊಂದು ಐಟ್ಲ ಗೆಲ್ಮೆನನ್ನು ಪಡತಿನಾರು ಬೊಕ್ಕ ಕಂಬಳದ ಕ್ಷೇತ್ರ ಶರತ್ ಕಾಜವೇರು ಬೊಕ್ಕ ಪ್ರಶಾಂತ್ ಕಾಜವೇರು ಆ ಮೆಗ್ಗೆ ಪಲೆಯನ ಒಂಜಿ ಬಾಂಧವ್ಯ ಶರತ್ತೆರೆಗೆ ರಾಜಕೀಯಡ್ ಒಂಜಿ ಮಲಮಲ್ಲ ಹುದ್ದೆಲು ತಿಕ್ಕೋಡು ಪನ್ಪಿನಂಚಿನ ಓಲ ಅಪೇಕ್ಷಿಜ್ಜಿ ಅಂಡ ಇನ್ನೊಂಜಿ ಪಲಯೆ ರಾಜಕೀಯ ಕ್ಷೇತ್ರಡ್ ಒಂಜಿ ನಾಯಕಿಯಾದ ಮೆನ್ಕೊಡು ಪನ್ಪಿನಂಚಿನ ಒಂಜಿ ಅಭಿಲಾಷರ್ನ ಅಂತೆರ್ಯಡಿತ್ತಿನ ಅವೇ ಲೆಕ್ಕ ಪ್ರಶಾಂತೆರೆಗೆ ಮೆಗ್ಗೆ ರಾಜಕೀಯಡ್ ದುಂಬರೋಡು ಅತ್ತನ ಬೇತೆ ಕ್ಷೇತ್ರಡ್ ಮಲ್ಲ ನಾಯಕಿ ಅವಡುಂದತ್ತು ಮೆಗ್ಗೆನ ಮಗೆ ವಿದ್ಯಾವಂತೆಯಾದ ಎನ್ನ ಮೆಗ್ಗೆನ ಮನಸ್ಸಡು ಇತ್ತಿನಂಚಿನ ಒಂಜಿ ವ್ಯಕ್ತಿ ಯಾವಡು ಪನ್ಪಿನಂಚಿನ ಸಂಕಲ್ಪ ಪ್ರಶಾಂತ್ ಕಾಜವೇರೆಗೆ ಯಾಕಡೆ ಎಕ್ಕೂರು ಹರಿದಾಸ್ ಚೌಟೇರ್ನ ಉಲ್ಲೇಖ ಮಲ್ತ ಹರಿದಾಸ್ ಚೌಟೇರ್ ಅಗತ್ ಪೋಯಿನ ಸಂದರ್ಭ ನಮಗೆ ಎಕ್ಸಾಮ್ ಬರೆಯದು ಬೊಕ್ಕ ಅಂತ್ಯ ಕ್ರಿಯೆಡ್ ಪಾಲ್ಪಡೆಯಿನಾಯ ಐಡ್ದು ಬೊಕ್ಕ ವಿದ್ಯಾಭ್ಯಾಸನ ಮಲ್ತದು ಇತ್ತೆ ಒಂಜಿ ಉನ್ನತ ಪದವಿಡ್ ಒಂಜಿ ಪ್ರತಿಷ್ಠಿತ ಸಂಸ್ಥೆಡ್ ಬೆನೊಂದುಪ್ಪುನಂಚಿನ ಹರಿದಾಸ್ ಚೌಟೇರ್ನ ಮಗೆ ಆ ಒಂಜಿ ಕೀರ್ತಿನ ಒರಿಪಾದೆ ಅವೇ ಜವಾಬ್ದಾರಿ ಶರತ್ ಕಾಜವೇರ್ನ ಮಗಕ್ಲ ಉಂಡು ವಿಖ್ಯಾತ್ ಕಾಜವ ಇಡೀ ಕುಟುಂಬ ವಿಖ್ಯಾತನ ಒಟ್ಟಿಗೆ ಉಂಡು ಪನ್ಪಿನಂಚಿನ ಆ ಪ್ರೀತಿನ್ಲ ಆ ಕುಟುಂಬ ಬಾಂಧವ್ಯರು ತೋಜಾದೇರು ಬೆಳ್ಮ ದೇರ್ಲಕಟ್ಟೆದ ಸೇವಾಶ್ರಮದ ಟ್ರಸ್ಟಿಯಾದ ಸೇವಾ ಕೈಂಕರ್ಯలను ನಿರಂತರವಾದ ಮಲ್ತೊಂದಿತ್ತಿನ ಶರತ್ ಕಾಜವೇರ್ನ ಅನುಪಸ್ಥಿತಿ ನಂಗೆ ಓಲು ತೋಜುನೊಂದು ಪಂಡ ಇನ್ನಿತ ಕಾರ್ಯಕ್ರಮಡೆ 1 ಗಂಟೆಗೆ ಸರಿಯಾದ ನಮ್ಮ ಉತ್ತರ ಕ್ರಿಯದ ಭೋಜನದ ಅಡೆಪೋಪ ಈ ಸಭೆಟ್ ಪಂಡ ಮೂಲು ಸೇರಿದಿನಂಚಿನ ಜನಕುಲು ಹೆಚ್ಚಾದ ಇತ್ತಿನಂಚಿನ ಧಾರ್ಮಿಕ ಕಾರ್ಯಕ್ರಮ ಒಪ್ಪು ಬೇತೆ ಬೇತೆ ಕಾರ್ಯಕ್ರಮ ಒಪ್ಪು ಅವಳು ಒಣಸ್ತ ವ್ಯವಸ್ಥೆಡ್ ವೇದಿಕೆ ಡಿಜ್ಜಿ ವನಸ್ತ ವ್ಯವಸ್ಥೆದಲ್ಪ ಇತ್ತಿನಾರು ಶರತ್ ಕಾಜವೇರು ಆರು ಇನಿಜ್ಜೇರು ಅಂಡ್ ಅರ್ನ ಆತ್ಮ ಮೂಲೆ ಉಂಡು ಪನ್ಪಿನ ನಂಬೋಲಿಗೆ ಪದ್ರಾಡು ಕಾಲೇಕ್ ಕಕ್ಕೆಗು ನುಪ್ಪು ದಿಯರೆ ಪೋನಾಗ ನುಪ್ಪು ದೀದು ಪಿರ ತಿರ್ಗುನೆತ ಉಲೈ ಅವಳು ಒಂಜಿ ಕಕ್ಕೆತ ಇಡೀ ಕಕ್ಕೆಲದ ಪರಿವಾರ ಅಡೆ ಬತ್ತಂಡವು ಶರತ್ ಅರ್ನ ಜೀವನದ ಲಕ್ಷ ಲಂಚನೆತನ ಆರು ಒರಿಯತ್ ಒಟ್ಟಿಗೆ ಎತ್ತಿನ ಕೆಲ್ನ ಪೂರ ಎನ್ನ ಕುಲು ಪಂಡದು ಆರು ಪ್ರೀತಿಡ್ ಇತ್ತಿನ ಸಂಕೇತ ಅವಳು ತೋಜುಂಡು ಅಂಚಾದ ಶರತ್ತೆರ್ನ ಆತ್ಮ ಮೂಲೆ ಉಂಡು ಪನ್ಪಿನ ನಂಬೋಲಿಗೆ ನಮ್ಮ ಬ್ರಾಣೆರೆಡೆ ವೈಕುಂಠ ಸಮಾರಾಧನೆ ಎಂದ ಆಪುಂಡು ಈ ಬೇತೆ ಬೇತೆ ಕಾರ್ಯಕ್ರಮ ಮಲ್ಪುನಾಗ ಗರುಡ ಪುರಾಣ ಓದಾವುನಂಚಿನ ಒಂಜಿ ವ್ಯವಸ್ಥೆ ಉಂಡು ಆ ಪುರಾಣದ ಕಥೆಕ್ಲೇನಿಕೆ ಎನ್ನಾಗ ಯಾಕಡೆ ಕಡಂಬೇರು ಪನ್ಲೇಕನೆ ನಮ್ಮ ದುಃಖ ಕಮ್ಮಿ ಆಪುಂಡು ಇನಿ ಮುಲ್ಕಿದ ಭಾಗವತರು ಯಾಕಡೆ ದಾಸ ಸಾಹಿತ್ಯಡ್ ಪಂಡೇರು ಆ ಪದಕ್ಲೇಂಕೆ ಎನ್ನಾಗ ಐತ ಒಂಜಿ ಆಂತರ್ಯನು ತೆರಿಂಡ
ನಮ್ಮ ಜೀವನ ಏತೆಂದು ನಂಗೆ ಗೊತ್ತಾಪುಂಡು. ಈ ವೈರಾಗ್ಯದ ಒಂಜಿ ಸ್ಮಶಾನ ವೈರಾಗ್ಯ ಬಣ್ಣದು ಉಂಟು. ಸ್ಮಶಾನಗೆ ಮಸಣಗೆ ಪೋನಾಗ ನಂಗೆ ಒಂಜಿ ವೈರಾಗ್ಯ ಬರ್ಪುಂಡು, ನಮ್ಮ ಜೀವನ ಈತೇನಾ ಪಂಡದು. ಐತ ಒಂಜಿ ನೆನಪು, ದೈವಾರಾಧಕೆ ರಾಯಿನ ಶರತೇರು ಒವೇ ಒಂಜಿ ಕೊಡಿಯಡಿಕೆ ಪೋದು ದೈವಲೆಡ ಪ್ರಸಾದದೆ ತೊನ್ನಾಗ ಆರು ಮಾತ್ರ ನಮಲ ಅವು ದೋಣಿಂಜ ಗುತ್ತು ದಕುಲು ಆರಾಧನೆ ಮಲ್ತೊಂದು ಬೈದಿನ ವೈದ್ಯನಾಥೆ ಅವು ಪಟ್ಟೋರಿದ ಪಟ್ಟೋರಿತಾಯ ಅವಡು ಆ ದೈವದ ನುಡಿ ದೇವೇರು ಕೊಡ್ತಿನ ಔಸ ಇತ್ತಿನಾತ್ ಕಾಲ ಮುಂಡ ಒರಿಪಾದು ಮಾನ ಒರಿಪಾದು ಕೊರ್ಪೆ ಪಂಡದು ನಂಗೆ ಅಭಯ ಕೊರ್ಪುಂಡು. ಅಂಚಾದ ದೇವೇರು ಕೊರ್ನ ಔಸ ದೇವೇರ್ನ ಪಾದ ಸೇರ್ನಂಚಿನ ಶರತ್ ಕಾಜವೆರ್ನ ಆತ್ಮಗೆ ಸದ್ಗತಿ ಕಡೆಂದು ಮಾತೆರ್ಲ ಲಕ್ಕದು ಒಂಜಿ ನಿಮಿಷ ಮೌನ ಪ್ರಾರ್ಥನೆ ಮಲ್ಪುಗ.